ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆಯಡಿ ಪಾದೆಬೆಟ್ಟು ಕೊರಗಾರಕಾಲೋನಿಯಲ್ಲಿ ಮುಂದಕ್ಕೆ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಒದಗಿಸುವ ಹಾಗೂ ಮನೆಗಳ ಬಾಕಿ ಕಾಮಗಾರಿಗೆ ಶಾಸಕರ ನಿಧಿಯಿಂದ 3 ಲಕ್ಷ ಅನುದಾನ ನೀಡುವುದಾಗಿ ಶಾಸಕ ಲಾಲಜಿಮೆಂಡನ್ ಭರವಸೆ ನೀಡಿದರು. ಉಡುಪಿ ಜಿಲ್ಲಾ ನಿರ್ಮಿತಿ ಕೇಂದ್ರದ ಸುಪರ್ದಿಯಲ್ಲಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 18 ಕೊರಗರ ಕುಟುಂಬಗಳ ಸದಸ್ಯರ ಸ್ವಂತ ಪರಿಶ್ರಮದಲ್ಲೇ ಪಾದೆಬೆಟ್ಟು ಗ್ರಾಮದಲ್ಲಿ ರಚಿತವಾದ 18 ಮನೆಗಳ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಕೊರಗರ ಅಭಿವೃದ್ಧಿಗಾಗಿ ಸರ್ಕಾರದ ಇನ್ನಷ್ಟು ಸವಲತ್ತುಗಳನ್ನು ಒದಗಿಸಿಕೊಡಲು ತಾನು ಬದ್ಧನಿದ್ದೇನೆ ಎಂದು ಹೇಳಿದರು. ಜೊತೆಗೆ ಸರ್ಕಾರದ ದಿಕ್ಕಿನ ಅನುದಾನಗಳು ಶಾಸಕರ ಶಿಫಾರಸು ಮೂಲಕ ನೆಕ್ಕೊಂದು ರಸ್ತೆಗಳ ಕಾಂಕ್ರೀಟ್ ರಸ್ತೆ ಮಾಡಿದ ಅವರಿಗೆ ನೀರಿನ ವ್ಯವಸ್ಥೆ ಮತ್ತು ಕೊಡ್ತಾ ಜೊತೆಗೆ ವಿದ್ಯುತ್ ಇದಕ್ಕೆ ಬ್ಯಾತೆ ಮತ ನಿಗರ ಇಲ್ಲದಕ್ಕೆ ಏನೇ ಕೆಲವು ಇಲ್ಲಿ ಕೆಲವರಿಂದ ಕೆಲಸ ಕಾಮಗಾರಿ ಉಂಟು ಕಂಡಿ ಬಾಕಿ ಇದ್ದ ಕೆಲವು ಮೂಲಭೂತ ಸೌಲಭ್ಯ ಅಂಚಿನೆಕ್ಲ ತುಂಬೆ ಬಂದಿದ್ದೆ ಒಂದು ಶಾಸಕರ ನಿಧಿ ಚಿಂತೆಗಳಿಗೆ ಬತ್ತಿನೆಟ್ಟು 3 ಲಕ್ಷ ಮಟ್ಟಕ್ಕೆ ಕೇಂದ್ರ ಸ್ಥಾನಿಗಳು 3 ಲಕ್ಷ ಕಾಸನ್ನು ನಿರ್ಮಿಸಿದವರ ಮೂಲಕ ಶಾಸಕರ ನಿಧಿ ಮುಂದೆ ಮಾರ್ಚ್ ಬಜೆಟ್ 5 ತಾರೀಕು ಹಾಕೊಂಡು ಆ ಬಜೆಟ್ ಎಷ್ಟು ಸೇರ್ಸಾದ ಕೊಡ್ಬೇಕಂತ ಕೆಲಸ ಇಟ್ಟು ತುಂಬೆ ಮಲ್ತು ಕೊಡ್ಬೇಕಾಗಿದೆ. ಆ ಕೆಲಸದ ಐನದ ಜಾಗ ಮಲ್ಪಡ ಒಂದು ನಿಕಲಿಗಳ ಈ ಇಲ್ಲಗೆ ಬೈದ ಮಾತ ಏರು ಬಂದು ನಮ್ಮ ದೀಪ ಪತ್ತೊಂದು ನಿಕಲಿಕ ಇಲ್ಲ ಕೂಡ ದೀಪವನ್ನು ಬೆಳಗಿಸ ದೀಪ ನಮ್ಮ ಇಲ್ಲದೊಂದು ಸಂಕೇತ ನಮ್ಮ ಜ್ಯೋತಿ ಬಂದಾಗ. ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಮಾತನಾಡಿ, ಪಾದೆಬೆಟ್ಟು ಗ್ರಾಮದಲ್ಲಿ ಉತ್ತಮ ರೀತಿಯಲ್ಲಿ ಕೊರಗರ ಕಾಲನಿ ನಿರ್ಮಾಣವಾಗಿದ್ದು ಮುಂದಿನ ಮಳೆಗಾಲದಲ್ಲಿ ಇಲ್ಲಿ ಗಿಡಗಳನ್ನು ನೆಡಲಾಗುವುದು. ಈ ಸಮಯದಲ್ಲಿ ಕಾಲನಿಗೆ ನಾಮಕರಣವನ್ನ ಮಾಡಲಾಗುವುದು. ಸಮುದಾಯ ಭವನ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಐಟಿಡಿಪಿ ಅಧಿಕಾರಿಗೆ ಸೂಚನೆಯನ್ನ ನೀಡಿದರು. ಜೊತೆಗೆ ಸರ್ಕಾರದ ದಿಕ್ಕಿನ ಅನುದಾನಗಳು ಶಾಸಕರ ಶಿಫಾರಸು ಮೂಲಕ ನೆಕ್ಕೊಂದು ರಸ್ತೆಗಳ ಕಾಂಕ್ರೀಟ್ ರಸ್ತೆ ಮಾಡಿದ ಅವರಿಗೆ ನೀರಿನ ವ್ಯವಸ್ಥೆ ಮತ್ತು ಕೊಡ್ತಾ ಜೊತೆಗೆ ವಿದ್ಯುತ್ ಇದಕ್ಕೆ ಬ್ಯಾತೆ ಮತ ನಿಗರ ಇಲ್ಲದಕ್ಕೆ ಏನೇ ಕೆಲವು ಇಲ್ಲಿ ಕೆಲವರಿಂದ ಕೆಲಸ ಕಾಮಗಾರಿ ಉಂಟು ಕಂಡಿ ಬಾಕಿ ಇದ್ದ ಕೆಲವು ಮೂಲಭೂತ ಸೌಲಭ್ಯ ಅಂಚಿನೆಕ್ಲ ತುಂಬೆ ಬಂದಿದ್ದೆ ಒಂದು ಶಾಸಕರ ನಿಧಿ ಚಿಂತೆಗಳಿಗೆ ಬತ್ತಿನೆಟ್ಟು 3 ಲಕ್ಷ ಮಟ್ಟಕ್ಕೆ ಕೇಂದ್ರ ಸ್ಥಾನಿಗಳು 3 ಲಕ್ಷ ಕಾಸನ್ನು ನಿರ್ಮಿಸಿದವರ ಮೂಲಕ ಶಾಸಕರ ನಿಧಿ ಮುಂದೆ ಮಾರ್ಚ್ ಬಜೆಟ್ 5 ತಾರೀಕು ಹಾಕೊಂಡು ಆ ಬಜೆಟ್ ಎಷ್ಟು ಸೇರ್ಸಾದ ಕೊಡ್ಬೇಕಂತ ಕೆಲಸ ಇಟ್ಟು ತುಂಬೆ ಮಲ್ತು ಕೊಡ್ಬೇಕಾಗಿದೆ. ಆ ಕೆಲಸದ ಐನದ ಜಾಗ ಮಲ್ಪಡ ಒಂದು ನಿಕಲಿಗಳ ಈ ಇಲ್ಲಗೆ ಬೈದ ಮಾತ ಏರು ಬಂದು ನಮ್ಮ ದೀಪ ಪತ್ತೊಂದು ನಿಕಲಿಕ ಇಲ್ಲ ಕೂಡ ದೀಪವನ್ನು ಬೆಳಗಿಸ ದೀಪ ನಮ್ಮ ಇಲ್ಲದೊಂದು ಸಂಕೇತ ನಮ್ಮ ಜ್ಯೋತಿ ಬಂದಾಗ. ಲೋಕೋಪಯೋಗಿ ಇಲಾಖೆಯ ಮೂಲಕ ರೂಪಾಯಿ 7.32 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕಾಂಕ್ರೀಟೀಕೃತ ರಸ್ತೆ ಹಾಗೂ ಐಟಿಡಿಪಿ ಮೂಲಕ ರೂಪಾಯಿ 15 ಲಕ್ಷ ಅನುದಾನದೊಂದಿಗೆ ಕಾರ್ಯಗತವಾಗಿರುವ ಕುಡಿಯುವ ನೀರಿನ ಸೌಲಭ್ಯವನ್ನು ಲಾಲಾಜಿ ಉದ್ಘಾಟಿಸಿದರು. ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಅರುಣ್ ಕುಮಾರ್, ಐಟಿಡಿಪಿ ಯೋಜನಾಧಿಕಾರಿ ಲಲಿತಾಬಾಯಿ, ನಿವೃತ್ತ ಅಧ್ಯಾಪಕ ಚಂದ್ರಶೇಖರ ರಾವ್, ಕೊರಗರ ಕಾಲವೇದಿಕೆಯ ಗಣೇಶ್ ಬಾರ್ಗೂರು, ಪ್ರಕಾಶ್ ಗುರಿಕರ್ ಕೊರಗರ ಈ 18 ಮನೆಗಳ ನಿರ್ಮಾಣದ ಹಿಂದಿನ ಶಕ್ತಿ ಸ್ನಾತಕೋತ್ತರ ಪದವೀಧರೆ ಶ್ರೀಮತಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಶಿಕಾಂತ ಪಡುಬಿದ್ರಿ, ಗೀತಾಂಜಲಿ ಸುವರ್ಣ, ತಾಲೂಕು ಪಂಚಾಯತ್ ಅಧ್ಯಕ್ಷೆ ನೀತಾ ಗುರುರಾಜ್, ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಮಯಂತಿ ಅಮಿಲ್, ಸದಸ್ಯೆ ಚುಮಿ ಉಪಸ್ಥಿತರಿದ್ದರು.